ಬಳ್ಳಾರಿಲಿಂದ ಬಂದು ಇಲ್ಲಿ ಇಷ್ಟು ದೌರ್ಜನ್ಯ ಈಗ ಇಲ್ಲ ಆಗಿಲ್ಲ, ಎಲೆಕ್ಷನ್ ಆಗಿಲ್ಲ, ಗೆದ್ದಿಲ್ಲ, ಮುಗಿದಿಲ್ಲ, ಅಲ್ಲಿಗೆ ಬರ್ತಾ ಇದ್ದಾರೆ. ಅಂದ ಮೇಲೆ ನಾವು ಅರ್ಥ ಮಾಡ್ಕೋಬೇಕದ. ನಾನು ಇದಕ್ಕೆ ನಿಮ್ಮೆಲ್ಲರ ಸಹಕಾರ ನನ್ನಿಂದ ಇರ್ಬೇಕು ಸರ್. ನಾನು ಯಾವತ್ತು ನಾನು 100% ಆತಗೆ ಇಳಿತಿಲ್ಲ. ನಾನು ಅಪೋಸ್ ಮಾಡೇ ಮಾಡ್ತೀನಿ 100%. ಅದೇನೋ ಆಗಿರಲಿ, ನಾನು ಸಹಿತ ನಾನು ಸಾಯ್ಲಿ, ನಮ್ಮವರೆಲ್ಲರೂ ಚಲೋ ಇರ್ತಾರ, ಅವ್ರ ಜೊತೆಗೆ ನಾನು ಇರ್ತೀನಿ. ನನ್ನ ಜೊತೆಗೆ ಇರ್ಬೇಕಂತೇಳಿ ನಾನು ಕೇಳ್ಕೊಂತೀನಿ ಸರ್. ಈಗ ಆಲ್ರೆಡಿ ನಿನ್ನೆನ ಲಿಸ್ಟ್ ಮಾಡ ಅಂತ ಹೇಳಿ ನೀನು ಗೊತ್ತ. ಈಗ ನಿನ್ನಿಂದ ರಾತ್ರಿನ ಬಿಟ್ಟಾರ, ನಿನ್ನೆ ರಾತ್ರಿ ಬಿಟ್ಟಿಲ್ಲ ಸರ್. ನಿನ್ನೆ ರಾತ್ರಿ ಬಿಟ್ಟಿಲ್ಲ, ನಿನ್ನೆ ರಾತ್ರಿವರೆಗೆ ಬಿಟ್ಟಿಲ್ಲ ಸರ್. ಆ ಶನಿವಾರ ದಿನ ಕರ್ಕೊಂಡು ಹೋಗಿದ್ದಾರೆ ಸರ್. ಪಟ್ಟಿ ಕಟ್ಟಿಬಿಟ್ಟಾರ. ಪಟ್ಟಿ ಶನಿವಾರದಿಂದ ಶನಿವಾರ, ಐತವಾರ, ಸೋಮವಾರ, ಟೋಟಲ್ 5 ದಿನ ಸರ್. ನಿನ್ನೆ ಅಡವಿಯಲ್ಲೇ ಇಟ್ಟಾರ ಸರ್. ಅಡವಿಯಲ್ಲೇ ಇಟ್ಟು ಅಲ್ಲಿ ಅಲಿಖಾನ್ ಬಂದಿದ್ದ ಸರ್. ಒಂದ್ಸಲ ಜನಾರ್ದನ್ ರೆಡ್ಡಿ ಫೋನ್ನಾಗ ಮಾತಾಡ್ಸಿದ್ರು. ಆತ ಏನಿಲ್ಲ, 2 ದಿನ ಇರೋ, 2 ದಿನ ಇದ್ದು ಇದು ಮಾಡೋದು, ಸರಿಗಿರಾಗಲ್ಲ ನೋಡ್ಲೆ ಮಗನೇ ಅಂತೇಳಿ ಅಷ್ಟೇ ಹೇಳಿ ಕಟ್ ಮಾಡಿಬಿಟ್ರು ಸರ್ ಫೋನ್ ಜನಾರ್ದನ್ ರೆಡ್ಡಿ. ಇವನು ಅಲಿಖಾನ್ ಐತಲ್ಲ, ಇಂಥವು ಮಾಡ್ತಿರ್ಲಿ, ನೀನು ನಮ್ಮ ಸಮಾಜದವ್ರಿಗೆ ಬಂದು ನಾನು ಕರ್ಕೊಂಡು ಹೋದ್ರೆ ನೀನು ಇಂಥ ಮಾಡ್ತೀರ ಅಂತೇಳಿ ರಿಟರ್ನ್ ಇದು ಮಾಡಿ ಇದು ಮಾಡ್ಕೊಂಡ್ರು ಸರ್. ಹೋಗಿ ಹೇಳಿ ಹೋಗ್ಬಿಟ್ಟ ಸರ್. ಅಲ್ಲಿ ಹೇಳ್ಬಾರ್ದು ಸರ್, ನಾನು ಹೇಳ್ತಾ ಇದ್ದೀನಲ್ಲ, ಯಾರ ಅಲ್ಲಿ ಹೊಡೆದಾರ ನಿಮ್ಮನ್ನೆಲ್ಲ ಹೋಗ ಇಲ್ಲಿ ಹೊಡೆದ್ರು ಸರ್. ಅಲ್ಲಿ ಹೊಡೆದಿಲ್ಲ, ಇಲ್ಲಿ ಭಾಳ ಹೊಡೆದ್ರು. ಇಲ್ಲಿ ಕಟ್ಟಿಗೆ ತಗೊಂಡು ಇಲ್ಲಿ ಬಂದ್ರು.